ಬೆಳ್ಮಣ್ ಗ್ರಾಮ ಪಂಚಾಯತ್ನ 2024-25 ಸಾಲಿನ ದ್ವಿತೀಯ ಹಂತದ ಗ್ರಾಮ ಸಭೆ ಪಂಚಾಯತ್ ವಠಾರದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಾಮೇಶ್ವರಿ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕೋರಂ ಕೊರತೆಯಿಂದ ಮುಂದೂಡಲ್ಪಟ್ಟಿದ್ದ ಸಭೆ ಕೆಲವೊಂದು ಇಲಾಖೆಯ ಅಧಿಕಾರಿಗಳು ಗೈರು ಬಿಟ್ಟರೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಯಾವುದೇ ಗೊಂದಲಗಳಿಲ್ಲದೆ ಸಭೆ ನಡೆಯಿತು. ಬೆಳ್ಮಣ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಬಿಪಿ ರಾವ್ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡಿ ಇದೀಗ ಹೊಸ ಯೋಜನೆಯಂತಹ 60 ವರ್ಷ ಮೇಲ್ಪಟ್ಟವರಿಗೆ ಕ್ಷಯ ನಿರೋಧಕ ಚುಚ್ಚುಮದ್ದು ವ್ಯವಸ್ಥೆ ಇದ್ದು ಒಪ್ಪಿಗೆ ಇದ್ದರೆ ಮಾತ್ರ ಪಡೆಯಬಹುದಾಗಿದೆ. ಕ್ಷಯರೋಗ ಮುಕ್ತ ಗ್ರಾಮವನ್ನಾಗಿ ಮಾಡಲು ಗ್ರಾಮಸ್ಥರೆಲ್ಲರೂ ಸಹಕರಿಸಬೇಕು ಎಂದರು. ಸಮಾಜದ ಕಲ್ಯಾಣ ಇಲಾಖೆಯ ಕುಮಾರ್ ನಾಯಕ್ ನೋಡಲ್ ಅಧಿಕಾರಿಯಾಗಿದ್ದರು. ಮೆಸ್ಕಾಂ ಇಲಾಖೆಯಿಂದ ಪ್ರದೀಪ್, ಕಂದಾಯ ಇಲಾಖೆಯ ಸುಕೇಶ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತೆ ಶ್ಯಾಮಲಾ, ಪಶುಸಂಗೋಪನಾ ಇಲಾಖೆಯ ಪಶುವೈದ್ಯಾಧಿಕಾರಿ ನದಾಫ್, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಶ್ರೀಧರ್ ಗೌಡ, ಕೃಷಿ ಇಲಾಖೆಯ ನಂದಿನಿ ಇಲಾಖೆಯ ಬಗ್ಗೆ ಮಾಹಿತಿಯನ್ನ ನೀಡಿದರು. ಗ್ರಾಮಸ್ಥರ ಪರವಾಗಿ ಸ್ಕೇವಿಯರ್ ಡೆಮೆಲ್ಲೋ, ಶಂಕರ್ ಕುಂದರ್, ಸೆವ್ರಿನಾ ಡೇಸಾ ಮಾತನಾಡಿದರು. ಆಗಿರೋದ್ರಿಂದ ದಯಮಾಡಿ ನೀವು ಅದನ್ನ ನಿಮ್ದು ಬಾವಿದ್ದು ನೀರು ಇರಬಹುದು, ನಿಮ್ದು ಕೆರೆದು ನೀರು ಇರಬಹುದು, ಬೋರ್ವೆಲ್ದು ನೀರು ಇರಬಹುದು, ಯಾವುದೇ ಕುಡಿಯುವ ನೀರು ಇರಬಹುದು, ಅದನ್ನು ನೀವು ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಕೆಲಸ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಇಬ್ಬರನ್ನ ನೇಮಕ ಅದಕ್ಕೆ PUC ಆದವರು ಮತ್ತೆ 40 ವರ್ಷಕ್ಕಿಂತ ಒಳಗಿನವರು ಆಗಬೇಕು ಅಂತ ಸರ್ಕಾರದ ಶುರು ಆಯ್ಕೆಯಾಗಿದ್ದಾರೆ. ಅವರಿಗೆ 20-25 ದಿವಸದ್ದು ಟ್ರೈನಿಂಗ್ ಕೂಡ ಆಗಿದೆ. ಕುಡಿಯುವ ನೀರನ್ನು ಟೆಸ್ಟ್ ಹೇಗೆ ಮಾಡಬೇಕು ಅಂತ ಆ ವಿಷಯದಲ್ಲಿ ಕೂಡ ಟ್ರೈನಿಂಗ್ ಆಗಿದೆ. ನಾವು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದು ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗ್ತದೆ. ಅದಕ್ಕೆ ಇದು ಪ್ರಾತ್ಯಕ್ಷತೆ ಮಾಡಿ ತೋರಿಸಲಿಕ್ಕೆ ನಮ್ಮಲ್ಲಿ ಕಿಟ್ ಇದೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮತ್ತೆ ನಾವು ಗ್ರಾಮ ಸಭೆ ಆದ ಬಳಿಕ ನಾವು ಅದನ್ನು ನಿಮಗೆ ಪ್ರಾತ್ಯಕ್ಷತೆ ಮೂಲಕ ತೋರಿಸ್ತೇವೆ. ಯಾರಿಗೆಲ್ಲ ಆಸಕ್ತಿ ಉಂಟು ಅವರಿಲ್ಲಿ ಕೂತ್ಕೊಳ್ಬಹುದು, ಅದನ್ನು ವೀಕ್ಷಣೆ ಮಾಡಬಹುದು. ಕೂಡಲೇ ಒಂದು ಸಂತತಿ ನಕ್ಷೆ ಅಂದರೆ ಈಗ ವಂಶೋಕ್ಷ ದೃಢೀಕರಣ ಪ್ರಮಾಣ ಪತ್ರ ಮಾಡಿಕೊಂಡು ಕೂಡಲೇ ಖಾತೆ ಬದಲಾವಣೆ ಮಾಡಿಸುವುದು, ಪಾವತಿ ಅದಾಲತ್ ಮುಖಾಂತರ ಕೂಡ ಮಾಡಿಸಬಹುದು. ಇನ್ನು ಪಿಂಚಣಿ ಬಗ್ಗೆ ಹೇಳುವುದಾದರೆ ರಾಷ್ಟ್ರೀಯ ಕುಟುಂಬ ಸಹಾಯಧನ ಯೋಜನೆ, ಇದರಲ್ಲಿ ಮುಖ್ಯವಾಗಿ ಕುಟುಂಬದ ಮುಖ್ಯ ದುಡಿಯುವ ವ್ಯಕ್ತಿ ಡೆತ್ ಆದರೆ ಅಂತ ಯಾರವರ ಹೆಂಡತಿಯವರಿಗೆ ಕೊಡ್ತಾರೆ, ಹೆಂಡತಿ ಮಕ್ಕಳಿಗೆ ಕೊಡ್ತಾರೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಂದೀಪ್ ಪೂಜಾರಿ, ವಿವಿಧ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚಾಯತ್ ಸದಸ್ಯ ಜರಾಲ್ ಡೆಸೋಸಾ ಸ್ವಾಗತಿಸಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ಲಲಿತಾ ವರದಿಯನ್ನ ವಾಚಿಸಿದ್ರು. ಪಂಚಾಯತ್ ಪಿಡಿಒ ಮಮತಾ ವೈಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.